ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತೆಲು ಯಾನ ಶೀಲಾ ಕುಂದರ್ ಇದು ವಾರ್ತೆದ ಇವರ ಕರಾವಳಿ ಜಿಲ್ಲೆಲೆಡ್ ಬರ್ಸ 3ನೇ ದಿನ ದುಂಬರಿದಂಡ ದಕ್ಷಿಣ ಕನ್ನಡ ಒಡಿಪು ಉತ್ತರ ಕನ್ನಡ ಬೊಕ ನೆರೆಕೆರೆ ರಾಜ್ಯ ಕೇರಳದ ಕಾಸರಗೋಡು ಜಿಲ್ಲೆಲೆಡ್ ಹವಾಮಾನ ಇಲಾಖೆ ಬುಧವಾರ ರೆಡ್ ಅಲರ್ಟ್ ಪಾಡ್ದಿತ್ತಂಡ ಅರಬ್ಬಿ ಕಡಲ್ಡ್ ವಾಯುವಾರ ಜತ್ತಿನೆಡ್ದವರ ಬರ್ಸದ ಕಾಲ ತಾಂದಿಪುರ್ತುಡು ಕರಾವಳಿ ಜಿಲ್ಲೆದೊರ್ಮೆಡ್ ಎಡೇನ ಬರ್ಸ ಬರೊಂದುಂಡು ಸೋಮವಾರ ಬಯ್ಯಗ ಶುರುವಾತಿನ ಬರ್ಸ ಬುಧವಾರ 3ನೇ ದಿನಕ್ಕೂ ದುಂಬರಿತಂಡ ದಕ್ಷಿಣ ಕನ್ನಡ ಒಡಿಪು ಉತ್ತರ ಕನ್ನಡ ಬೊಕ ನೆರೆಕೆರೆ ರಾಜ್ಯ ಕೇರಳದ ಕಾಸರಗೋಡು ಜಿಲ್ಲೆಲೆಡ್ ಒಂಜೇ ಲೆಕ್ಕ ಬರ್ಸ ಬರೊಂದಿತ್ತದ ಈ 4 ಜಿಲ್ಲೆಡ್ಲ ರೆಡ್ ಅಲರ್ಟ್ ಪಾಡ್ದಂಡ ಮಾರ್ಗದ ಕಾಮಗಾರಿ ಅವೈಜ್ಞಾನಿಕ ಚರಂಡಿ ಕೆಲಸ ಇಂಚ ಬೇತೆ ಬೇತೆ ಕಾರಣ ಬರ್ಸದ ನೀರು ಸರಿಯಾದ ಪರಿತು ಪೋಂದೆ ಬೊಲ್ಲತ ಮೆಲ್ದ ಪಾಕ ನಷ್ಟ ಉಂಡಾತಂಡ ಸಂಚಾರ ಸಮಸ್ಯೆ ಉಂಡಾತಂಡ ಗಾಳಿ ಬರ್ಸುಗು ಪಾಕ ಕಡೆಟ್ಟ ಮರಮಗರ್ದ ಕರೆಂಟ್ ವ್ಯವಸ್ಥೆ ಕೈ ಕುರ್ತುಂಡು ಕುಡ್ಲ ನಗರ ಒಡಿಪು ನಗರ ಮಣಿಪಾಲ ಇಂಚ ಅವಲವಲು ಬೊಲ್ಲ ವೈದಂಡ ಮೀನು ಪತ್ತನಕ್ಲು ಕಡಲಿಗೆ ಜಪ್ಪಂದಿನಂಚ ಜಾಗ್ರತೆ ಪಂತಂಡ ಏರೋಸ್ಪೇಸ್ ಇಂಜಿನಿಯರ್ ಆಕಾಂಕ್ಷ ಎಸ್ ನಾಯರ್ ತೀರ್ನ ಕೇಸಿಗೆ ಸಂಬಂಧಪಟ್ಟದು ಪ್ರೊಫೆಸರ್ ಕೇರಳ ಮೂಲದ ಬಿಜಿಲ್ ಸಿ ಮ್ಯಾಥ್ಯೂನು ಪಂಜಾಬ್ ಪೊಲೀಸರು ಬಂಧನ ಮಲ್ದಿರಂದು ತಿರಿದು ಬೈತಂಡ ಆಕಾಂಕ್ಷ ನಾಯರ್ನ ಮರಣ ಬುಧವಾರ ಧರ್ಮಸ್ಥಳ ಬೋಳಿಯೂರ್ದ ಅರಣ್ಯ ಇಲ್ಲಡೆ ಬೈತಂಡ ಧರ್ಮಸ್ಥಳ ಬೋಳಿಯೂರ್ದ ಜವಂದಿ ಏರೋಸ್ಪೇಸ್ ಇಂಜಿನಿಯರ್ ಆಕಾಂಕ್ಷ ಎಸ್ ನಾಯರ್ ಪಂಜಾಬ್ದ ಲವ್ಲಿ ಯೂನಿವರ್ಸಿಟಿ ಕಾಲೇಜ್ ಜೀವದ ತಂದಿರಂದು ಪನ್ಪನ ಸಂಶಯದ ಕೇಸಿಗೆ ಸಂಬಂಧಪಟ್ಟದ ಪಂಜಾಬ್ ಪೊಲೀಸರ ಯೂನಿವರ್ಸಿಟಿ ಕಾಲೇಜಿದ ಪ್ರೊಫೆಸರ್ ಕೇರಳ ಮೂಲದ ಬಿಜಿಲ್ ಸಿ ಮ್ಯಾಥ್ಯೂನು ಸೋಮವಾರ ರಾತ್ರಿ ಬಂಧನ ಮಲ್ದೇರ ಕಾಲೇಜ್ ಇರ್ದಲ ಅಮಾನತ್ತು ಮಲ್ತದನಂದು ತಿರಿದು ಬೈದಂಡ ಮಧ್ಯಾಹ್ನ ಮರಣೋತ್ತರ ಪರೀಕ್ಷೆ ನಡಪಾದ ರಾತ್ರಿ ಮರಣ ಇಲ್ಲಲ್ದಕ್ಲಿಗೆ ಬುಡ್ದು ಕೊಡ್ದಿತ್ತದ ನಡುರಾತ್ರಿ 2 ಗಂಟೆಗೆ ಡಿಲ್ಲಿ ವಿಮಾನವಂತನ ತಾಣಗ್ ಬತ್ತದ ಮರಣ ಊರುಕ ನೆರೆ ಆಕಾಂಕ್ಷ ಕೆಲಸ ಮಲ್ತೊಂದಿತ್ತಿನ ಕಂಪನಿ ಧರ್ಮಗು ವಿಮಾನದ ವ್ಯವಸ್ಥೆ ಮಲ್ತದಿತ್ತಂಡ ಬೆಂಗಳೂರು ವಿಮಾನವಂತನ ತಾಣಗು ಬತ್ತದ ಅಲ್ಪಡ್ದ ಆಂಬ್ಯುಲೆನ್ಸ್ ಬುಧವಾರ ಕಂಡೆ ಧರ್ಮಸ್ಥಳ ಬೋಳಿಯೂರ್ದ ಇಲ್ಲಡೆ ಮರಣ ಬೈದಂಡ ಬಾರಿ ಬಡ್ಸೋಡ್ದವರ ಆಂಬ್ಯುಲೆನ್ಸ್ ಪೋಪನ ಸಾದಿಡ ಚಕ್ರ ಮನ್ನಡ್ ತಾರ್ನ ಸಂಗತಿಲ ನಡತದಂಡ ಊರ್ದಕ್ಲು ಸೇರ್ದು ಮಣ್ಣಡ್ದು ಚಕ್ರ ಮಿತ್ತು ಒಯ್ತದರ ಮರಣ ಇಲ್ಲಡೆ ಬಂದಾಗ ಇಲ್ಲಲ್ದಕ್ಲಿನ ಬುಲಿಪು ಜೋರಾದಿತ್ತಂಡ ಆಪರೇಷನ್ ಸಿಂಧೂರ ಗೆಲ್ಮೇಡ ನಡತಿನೇಡ್ದವರ ಸಿಂಧೂರ ವಿಜಯೋತ್ಸವ ಸಮಿತಿ ಕುಡ್ಲದ ನಿಲೆಟ್ ಅಂಗಾರೆ ಕುಡ್ಲಡ್ PVS ಸರ್ಕಲ್ ಹಿಡ್ದು ಲಾಲ್ಬಾಗ್ ಮುಟ ತಿರಂಗ ಯಾತ್ರೆ ಮೆರವಣಿಗೆ ನಡಪಾದ ಕರಾವಳಿ ಉತ್ಸವ ಮೈದಾನಡು ಸಭೆ ಅಟ್ಟಣೆ ಮಲ್ತದಿತ್ತೆರ ಸಿಂಧೂರ ವಿಜಯೋತ್ಸವ ಸಮಿತಿ ಕುಡ್ಲದ ನಿಲೆಟ್ ಆಪರೇಷನ್ ಸಿಂಧೂರ ವಿಜಯೋತ್ಸವ ಅಂಗಾರೆ ಕುಡ್ಲಡ್ ನಡತಂಡ PVS ಸರ್ಕಲ್ ಹಿಡ್ದು ಲಾಲ್ಬಾಗ್ ಮುಟ ತಿರಂಗ ಯಾತ್ರೆ ಮೆರವಣಿಗೆ ನಡಪಾದ ಕರಾವಳಿ ಉತ್ಸವ ಮೈದಾನಡು ಸಭೆದಿದ್ದಿತ್ತೆರ ನೌಕಾಪಟ್ಲಂದ ದುಂಬುದ ಅಧಿಕಾರಿ ಸುಧೀರ್ ಪೈ ಪಾತಿರ್ದ ಭಾರತ ಸೇನೆ ನಡಪಾಯಿನ ಸಿಂಧೂರ ಆಪರೇಷನ್ಗೆ ಭಾರಿ ಗೇಲಾತಂಡ ದೇಶದ ಸೈನ್ಯ ಬಕ್ಕ ಕಾರ್ಯಾಚರಣೆ ಬಗೆಟ್ ನಮ್ಮ ಪೆರ್ಮೆ ಪಡುವಡಾತನಂದ ಪಂಡ್ಯರ ಸಿಂಧೂರ ವಿಜಯೋತ್ಸವ ಸಮಿತಿ ಸಂಚಾಲಕರ ಕೇಶವನಂದೋಡಿ ಕಾರ್ಯ ವಹಿಸ್ತಿತ್ತೆರ ಲೇಖಕಿ ರಶ್ಮಿ ಸಾಮಂತ್ ಒಡಿಪು ಸಭೆಯನ್ನು ಉದ್ದೇಶಿಸಿದ ಪಾತಿರಿಯರ ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಗುರುಪುರ ರಾಜಶೇಖರಾನಂದ ಸ್ವಾಮೀಜಿ ಕುಡ್ಲ ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಮಾತು ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಶಂಕರಪುರದ ಶ್ರೀ ಸಾಯಿ ಈಶ್ವರ ಗುರೂಜಿ ವಿಶ್ವ ಹಿಂದೂ ಪರಿಷತ್ ನಾಯಕರ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಕಲ್ಲಡ್ಕ ಕಮಲಾ ಭಟ್ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಗುರುಕಾರ್ಯರ ಡಾಕ್ಟರ್ MB ಪುರಾಣಿಕ್ ಜಿಲ್ಲಾ ಗುರುಕಾರ್ಯರ HK ಪುರುಷೋತ್ತಮ ಶಾಸಕರಾಯನ ವೇದವ್ಯಾಸ ಡಿ ಕಾಮತ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಉಮಾನಾಥ ಕೋಟ್ಯನ್ ರಾಜೇಶ್ ನಾಯಕ್ ಭಾಗೀರಥಿ ಮುರುಲ್ಯ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ಜಿಲ್ಲಾ BJP ಗುರುಕಾರ್ಯರ ಸತೀಶ್ ಕುಂಪಲ ಸಭೆಟ್ ಪಾಲ್ಗೊಂಡರ ಈಗ ಯುದ್ಧ ಅಂದ್ರೆ ಗಡಿಯಲ್ಲಿ ಒಂದು ಬಂದೂಕ್ ಹಿಡ್ಕೊಂಡು ನಿಲ್ಲುವುದಲ್ಲ. ಈಗ ಎಲ್ಲ ಟ್ಯಾಕ್ಟಿಕಲ್ ವಾರ್ ಅಂದ್ರೆ ಇಲೆಕ್ಟ್ರಾನಿಕ್ಸ್ ಮತ್ತೆ ಐಡಿಯಾಲಜಿಗಳನ್ನು ಚೇಂಜ್ ಮಾಡಿ ಅದರಿಂದ ನಮ್ಮ ಶತ್ರುವನ್ನು ಬಗ್ಗಿಸುವಂತ ಒಂದು ಕಾರ್ಯಕ್ರಮ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾದ ಎಲ್ಲ ಸೈನಿಕರು ಹಾಗೂ ಅವರ ಫ್ಯಾಮಿಲಿಗೆ ನಮ್ಮೆಲ್ಲರ ಪರವಾಗಿ ತುಂಬಾ ಧನ್ಯವಾದಗಳು. ನಮ್ಮ ನೇಬರ್ಹುಡ್ ಅಲ್ಲಿ ಎಷ್ಟು ರೋಹಿಂಗ್ಯಾಸ್ ಇದ್ದಾರೆ, ಎಷ್ಟು ಬಾಂಗ್ಲಾದೇಶಿ, ಎಷ್ಟು ಪಾಕಿಸ್ತಾನಿ ಬಂದು
ಜಾಗರೂಕರಾಗಿ ಇರುವ ಒಂದು ಅವಶ್ಯಕತೆ ಉಂಟು. ಸೊ ಇವತ್ತು ನಾವು ನಮ್ಮ ಸೈನ್ಯಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳುವ ಜೊತೆಗೆ ನಾವು ಒಂದು ಪ್ರಣ ತಗೊಳ್ಬೇಕು, that we will be responsible citizens, that we will be citizens who are worthy of the protection that we are getting. ಭಾರತ ಇವತ್ತು ಅಮನ್ ಕಿ ಆಶಾಯಿಂದ ಬ್ರಹ್ಮೋಸ್ ಕಿ ಭಾಷಾದ ಕಡೆಗೆ ಹೋಗಿದೆ. ಅವ್ರು ಏನ್ ಮಾಡಿದ್ರು ನಮ್ಮಲ್ಲಿ ಅಷ್ಟು ಒಳ್ಳೆ ಮಿಸೈಲ್ಸ್ ಮೇಡ್ ಇನ್ ಇಂಡಿಯಾ, ಟೆಸ್ಟೆಡ್ ಇನ್ ಪಾಕಿಸ್ತಾನ್ ಉಂಟು ನಮ್ಮ ಹತ್ರ. ಆದ್ರೆ ಈ ದೇಶದ ಒಳಗೆ ಏನಾಗ್ತಾ ಉಂಟು ಅದ್ರ ಬಗ್ಗೆ ನಾವು ಜಾಗರೂಕರಾಗಲಿಕ್ಕೆ ಇವತ್ತು ಅವಶ್ಯಕತೆ ಉಂಟು. ಕುಡ್ಲದ ಜಿಲ್ಲಾ ಕತ್ಪಿಲ್ಡ ಅಂಗಾರೆ ಕುಡ ಗಲಾಟೆ ನಡೆತದಂಡ ಅಟಿಲ್ ಕೆಲಸೊಡಿತ್ತಿನ ಕೈದಿಗೂ ಬೊಕ್ಕೊರಿ ಕೈದು ಮುನೀರ್ ಪನ್ಪುನಯೆ ಪೆಟ್ಟು ಪಾಡ್ದೆಂದು ವರದಿಯಾತಂಡ. ಕುಡ್ಲದ ಜಿಲ್ಲಾ ಕರ್ಪಿಲ್ಡ ಕೈದಿ ನೌಷಾದ್ಗೆ ಪೆಟ್ಟುಪಾಡಿನ ಬೆರಿಕೆ ಪಿರ ಗಲಾಟೆ ನಡೆತದಂಡ ಕೈದಿ ಮುನೀರ್ ಪನ್ಪನಯೆ ಅಟ್ಟಿಲ್ ಕೆಲಸೊಡಿತ್ತಿನ ಕೈದಿಗೆ ಬೆಟ್ಟುಪಾಡ್ದೆ ಅಂದ್ರೆ ದೂಡ್ದುಂಡು ಪೆಟ್ಟುಪಾಡಿ ಬೊಕ್ಕ ಒಟ್ಟಿಗಿತ್ತಿನ ಕೈದಿಲನ ಕೂಟ ಮುನೀರ್ನ ಮಿತ್ತು ಪಗೆ ಸಂದಾಯರ ಪ್ರಯತ್ನ ಮಲ್ಪನಾಗ ಜೈಲ್ದ ಉಲೈ ಶಾಂತಿ ಕೆಟ್ಟಿನ ಬಗೆಟ್ಟು ವರದಿಯಾತಂಡ. ಕರ್ಪಿಲ್ದ ಕೆಲಸದಕ್ಲು ತುರ್ತುಡು ಬತ್ತದ ಸ್ಥಿತಿಗತಿ ಕೈಮೀರಂದಿನಂಚ ತೂವೊಂದು ತಡೆತೀರ. ಬರ್ಕೆ ಪೊಲೀಸರು ಜೈಲಿಗೆ ಬತ್ತದ ಸಂಗತಿ ಪಿಂದದ ತನಿಖೆ ನಡೆತುಂಡು. ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶದ ವೇದಿಕೆಡ ಕೋಮು ಏವ್ರದ ಭಾಷಣ ಮಲ್ದಿನ ಬೆಳ್ತಂಗಡಿ ಶಾಸಕರ ಹರೀಶ್ ಪುಂಜಾಮಿತ್ ಕೇಸ್ ಪಾಡ್ದಿತ್ತದ ಅಂಗಾರೆ ಪೊಲೀಸರ ಕೋರ್ಟ್ಗೂ ಚಾರ್ಜ್ ಶೀಟ್ ಸಂದಾದೆರ. ಬೆಳ್ತಂಗಡಿ ತಾಲೂಕದ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶದ ವೇದಿಕೆಡ ಮುಸ್ಲಿಮರಿಗೆ ಎದುರಾದ ಕೋಮು ಏವ್ರದ ಭಾಷಣ ಮಲ್ದ ದಿನ ಬೆಳ್ತಂಗಡಿ ಶಾಸಕರ ಹರೀಶ್ ಪುಂಜೇರ ನಮಿತ್ ಕೇಸ್ ಪಾಡ್ದಿತ್ತದ ಅಂಗಾರೆ ಪೊಲೀಸರ ಕೋರ್ಟ್ಗೂ ಚಾರ್ಜ್ ಶೀಟ್ ಸಂದಾದೆರ. ಎಫ್ಐಆರ್ ದೆತ್ತು ಪಾಡ್ಯರೆ ಹರೀಶ್ ಪುಂಜ ಹೈಕೋರ್ಟ್ಗೆ ಕೇನುಂದೆರ. ಆಂಡ ಈ ಬಗೆಟ್ ಈ ಕ್ಷಣಟೆ ಉಭಯ ಕ್ರಮದ ತೊನಂದಿನ ಹೈಕೋರ್ಟ್ ದೂರು ಕೊರ್ನಕ್ಲಿಗೆ ಬೊಕ್ಕ ರಾಜ್ಯ ಸರ್ಕಾರಗೂ ನೋಟಿಸ್ ಕೊಡ್ದಿತ್ತಂಡ. ಈ ನಡುಟು ಪೊಲೀಸರು ಶಾಸಕರ ಹರೀಶ್ ಪುಂಜರೆಗೆ ಎದುರಾದ ಹೈಕೋರ್ಟ್ಗೂ ಚಾರ್ಜ್ ಶೀಟ್ ಸಂದಾದಿತ್ತದ ಶಾಸಕರಿಗೂ ಕೂಡ ಸೋಲಾತಂಡ. ದೇವೆರೆನ ಬ್ರಹ್ಮಕಲಶದಂಚ ನಮ್ಮ ಹೃದಯದ ಉಲಯುಪ್ಪುನ ದೇವೆರೆಲ್ಲ ದೃಢಭಕ್ತಿ ಬೊಕ್ಕ ನಂಬಿಕೆ ಪನ್ಪುನ ಕಲಶದ ಉಲಯದಿದ್ದು ಅಭಿಷೇಕ ನಡಪಾಣ ದೇವೆರೆನ ಬ್ರಹ್ಮಕಲಶಗೂ ಅರ್ಥ ಬರ್ಪುಣೊಂದು ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಪಾಂಗಳ ಆರ್ಯಡಿ ಜನಾರ್ದನ ದೇವಸ್ಥಾನದ ಧಾರ್ಮಿಕ ಸಭೆಟ್ ಪಂತೆರ. ಕಾಪು ತಾಲೂಕು ಪಾಂಗಾಳದ ಆರ್ಯಾಡಿ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶದ ದಿನ ನಡೆದಿನ ಧಾರ್ಮಿಕ ಸಭೆಟ್ ಸೋದಿ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಪಾಲ್ಗೊಂಡಿರ. ಇನ್ನಂಜೆ ಗ್ರಾಮ ಪಂಚಾಯತ್ ಸದಸ್ಯರು ಸೋನು ಪೂಜಾರಿ ಎತ್ಕೊಂಡಿರ. ಸ್ವಾಮೀಜಿ ಆಶೀರ್ವಚನ ಕೊಡ್ತು ಗುಂಡುಡುಪ್ಪುನ ದೇವರಿಗೆ ಬ್ರಹ್ಮಕಲಶ ನಡಪಾಯಿನಂಚ ನಮ್ಮ ಹೃದಯದ ಉಲಯುಪ್ಪುನ ದೇವರೆಲ್ಲ ದೃಢಭಕ್ತಿ ಬೊಕ್ಕ ನಂಬಿಕೆ ಪನ್ಪುನ ಕಲಶದ ಉಲೈದಿದ್ದು ಅಭಿಷೇಕ ನಡಪಾಂಡ ದೇವರನ ಬ್ರಹ್ಮಕಲಶಗೂ ಅರ್ಥ ಬರ್ಪುನೊಂದು ಪಂಡಿರ. ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಪಾತ್ರದ ದೇವಸ್ಥಾನ ಸಮಾಜ ಕಟ್ಟನಗ ಮಾತ್ರೆಲ್ಲ ಸಿಡ್ಸಾವನೋಡು ಪಾಲ್ದಿತು ನೇರ ಮಾತ್ರೆಗಳ ಅವಕಾಶ ಮಲ್ತುಕೊರಡು ಅವೇ ನಮ್ಮ ಸನಾತನ ಭಾರತ ಪರಂಪರೆದ ಮೂಲ ಉದ್ದೇಶ ಅಂದ್ಪಂಡಿರ. ಹಾಸನ ಜಿಲ್ಲೆದ ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರ ಹೇಮಾವತಿ ಪಾತ್ರದ ದೈವ ದೇವ್ಯರ್ನ ಆಶೀರ್ವಾದನೆಯನ್ನ ಬುಲೆಚಲಿಗೆ ಮುಖ್ಯ ಕಾರಣ ಊರದ ಮಗಲಾದ ನನ್ನ ಮಿತ್ತಗಳ ಗ್ರಾಮದ ಜನಗಳಿಗೆ ಇಡೀ ಸಾಯ ಸಹಕಾರ ಕೊರ್ಪೆ ಅಂದು ಭರವಸೆ ಕೊರಿಯರ. ಆನುವಂಶಿಕ ಆಡಳಿತ ಮುಕ್ತೇಸರರ ಡಾಕ್ಟರ್ ಪಿ ಮೋಹನದಾಸ ಭಟ್ ಗುರ್ಕಾರ್ಮೆ ವಹಿಸ್ತಿದ್ದರ. ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ಕಟ್ಟಣ ಸಮಿತಿ ಕಾರ್ಯ ಗುರ್ಕಾರ್ಯರು ಗೋವಿಂದ ಶೆಟ್ಟಿ, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಬಾಲಕೃಷ್ಣ ಟಿ ಶೆಟ್ಟಿ, ಸಮಿತಿ ಮರ್ಯಾದೆ ಗುರ್ಕಾರ್ಯರು ಶಶಿಧರ ಕೆ ಶೆಟ್ಟಿ ಯರ್ಮಾಳ್, ಪಾಂಗಾಳ ಜಂಗಮ ಮಠದ ಆಡಳಿತ ಮುಕ್ತೇಸರರ ಮಹೇಶ್ ಪ್ರಸಾದ್, ಕಟೋಣ ಅಭಿವೃದ್ಧಿ ಸಮಿತಿ ಕಾರ್ಯಂತರ ನಾಗರಾಜರಾವ್ ಧಾರ್ಮಿಕ ಸಭೆಟ್ ಪಾಲ್ಗೊಂಡಿರ. ಸತೀಶ್ ಚಂದ್ರ ಚಿತ್ರಪಾಡಿ ಕಾರ್ಯಕ್ರಮ ಸುಧಾರ್ತಿರ. ಕಾರಿ ನೀರ್ನಿ ದೇವರನ್ನ ಮಂಡಿಗೆ ಮೈಪುನತ್ ಅಂಚಂಡ ಎಂಕಲ್ನ ಉಲಯಿತ್ತಿನ ದೇವರಿಗೆ ಎಂಚ ಬರ್ಮ ಕಲಶ ಮಲ್ಪೋಡು ಎಂಕಲ್ನ ಉಲಯಿತ್ತಿನ ದೇವರಿಗೆ ಈ ಅಭಿಷೇಕ ಮಲ್ಪರಿಗೂ ಚುಂಬು ಯವು ಅಂತ ಪಂದಿರು ಕೇಂದ್ರ ಯಾವ ಈ ಮಂಡ್ಯದ ಉಲಯಿ ಎಂಕ್ಲು ಎಡ್ಡೆ ಭಾವನೆ ಜಿಂಜನ್ ನೋಡು. ಈ ಎಡ್ಡೆ ಭಾವನೆ ಎಡ್ಡೆ ಭಕ್ತಿನ ಜಿಂಜೋದು ಈ ಭಕ್ತಿದ ಜಲಡ್ ಎಂಕಲ ಉಡಲ್ದ ಉಲಯಿತ್ತಿನ ದೇವರಿಗೆ ಎಂಕ್ಲು ಬ್ರಹ್ಮಕಲಶ ಮಲ್ತಂದ ಅಂಡ ಅವು ನಿಜವಾನ ಬ್ರಹ್ಮಕಲಶ. ನಮ್ಮ ಜನಾರ್ದನ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಆಗಿದೆ. ಇವತ್ತು ಸಮಾಜ ಶಕ್ತಿಯುತವಾಗಿ ಬೆಳಿಬೇಕಾದ್ರೆ, ಸಮಾಜ ಇವತ್ತು ಒಂದು ಕುಟುಂಬದಂತೆ ಬೆಳಿಬೇಕಾದ್ರೆ, ಜಾತೀಯತೆಯನ್ನು ಮೀರಿ ಹಿಂದೂ ಧರ್ಮ ಬೆಳಿಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನಮಗೆಲ್ಲ ಅನಿಸುವಂಥ ಕಾಲಘಟ್ಟದಲ್ಲಿ ಇವತ್ತು ನಮ್ಮ ಜನಾರ್ದನ ದೇವಸ್ಥಾನಕ್ಕೆ ಈ ಬ್ರಹ್ಮಕಲಶೋತ್ಸವ ಮತ್ತು ಅಷ್ಟಬಂಧ ಕಾರ್ಯಕ್ರಮ ನಡೀತಾ ಇದೆ.
ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಮನ ಇಚ್ಛೆನ ನಮ್ಮ ಉನ್ಮಲ್ಪತಿ ಒಂದೇ ಕಲ್ಪೊಡಂ ಪಿಂದ ಪಂಡೆ ಜೋಕುಲು ಮುಂದುವರಿಜೇರು ಅಗಲಿಗೆ ಕಾಲಗೂ ನಮ್ಮ ಬುದ್ಧಿ ಬಂದದ ಅಗಲಿಂದ ಮುಂದುವರಿಸೋದು ಅಗಲಿಗೆ ಒಯ್ಟ್ ಇಷ್ಟನ್ನು ಬಂಡೇಡು ಅಗಲು ಒಂದು ಎಡ್ಡೆ ಪೊಸಿಷನ್ ಪೋಪೇರು ಅಂಚಿತ ಅವಕಾಶ ಮಲ್ತು ಕೊರಲಿ ದಯಬಂದ ಕುಡಂಜಿ ಪನೋಡಾಪುಣಿ ಅನ್ನೋ ನ್ಯಾಯಾಧೀಶ ಆದ ಮೂಲ ಪನೋಡಾಪುಣಿ ಬಂದಾಗ ಇನಿಕ್ ಪೊನ್ನು ಜೋಕುಲು ಮಾತ ಕ್ಷೇತ್ರ ಉಲ್ಲ ಆಂಡಲ ಜೀವನದ ಬಂಪಿನ ಒಂಜಿ ಒಂದೆಟ್ಟು ಪೊನ್ನು ಜೋಕುಲು ಫೇಲ್ಯೂರ್ ಆವನ್ಲೇರು ಸೊ ಆ ಒಂಜಿ ನಮ್ಮ ಅಪ್ಪೆ ಅಂಬಿ ನಮ್ಮ ಜೋಕುಲೆಗೆ ಒಂಜಿ ಎಡ್ಡೆನ ತಿಳುವಳಿಕೆ ಪನೋಡುವಂಪಿನ ಎನ್ನ ಒಂಜಿ ಒಂದು ರಾಜುಡಿ ಕಡೀಡ್ದ ಮಾಮಲ್ಲ ಮಕರನ್ನ ಅಮೃತ ಶಿಲೆತ ಶ್ರೀ ಅಯ್ಯಪ್ಪ ಸ್ವಾಮಿ ದೈವಸ್ಥಾನ ಒಡಿಪು ಏನಗುಡ್ಡೆ ಕುರ್ಕಾಲ್ ರಿಶಾಲ್ ನಗರದ ಪಂಪಾ ಕ್ಷೇತ್ರದ ಪುಣ್ಯ ಭೂಮಿಡ್ ಕಟ್ಯರೆ ಶಿಲಾನ್ಯಾಸ ನಡಪಾದಿರ. ಉಡಿಪು ಏಣಗುಡ್ಡೆ ಕುರ್ಕಾಲ್ ರಿಶಾಲ್ ನಗರದ ಪಂಪಾ ಕ್ಷೇತ್ರದ ಪುಣ್ಯಭೂಮಿಡ್ ರಾಜ್ಯಡೆ ಕಡೀಡ್ದ 5 ಕೋಟಿ ರೂಪಾಯಿ ಖರ್ಚಿದ ಮಾಮಲ್ಲ ಮಕರನ್ನ ಅಮೃತ ಶಿಲೆತ ಶ್ರೀ ಅಯ್ಯಪ್ಪ ದೇವಸ್ಥಾನ ಕಟ್ಯರೆ ಶಿಲಾನ್ಯಾಸ ಸಂಕಲ್ಪ ಮಲ್ತದೇರ. ದೇವಸ್ಥಾನ ಕಟ್ಯರೆ ಶಿಲಾನ್ಯಾಸ ನಿಧಿಕುಂಭ ತಾಪನೆ ಮುಷ್ಟಿ ಕಾಣಿಕೆ ಸಮರ್ಪಣೆ ಭಿನ್ನೈತೊನ್ನ ಓಲೆ ಬಿಡುಗಡೆದ ಧಾರ್ಮಿಕ ಸಭೆ ನಡಪಾದಿತ್ತೆರ. ಕ್ಷೇತ್ರದ ತಂತ್ರಿಯರು ಕುಡ್ಲ ಶಕ್ತಿನಗರದ ಪ್ರಕಾಶ್ ವಿ ಹೊಳ್ಳ ಪೌರಾಹಿತ್ಯುಡು ದೇವಸ್ಥಾನ ಕಟ್ಯರೆ ಶಿಲಾನ್ಯಾಸ ನಡೆತಂಡ. ಒಡಿಪು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರಿಯರ. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ ಭಿನ್ನೈತೊನ್ನ ಓಲೆ ಬಿಡುಗಡೆ ಮಲ್ತೆರ. ಶಾಸಕರು ಯಶಪಾಲ ಎ ಸುವರ್ಣ, ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಪಣೌದ ಗುರುಕಾರ್ಯರು ವಕೀಲರ್ಲಾದುಪ್ಪನ ಪದ್ಮರಾಜ್ ಆರ್ ಪೂಜಾರಿ, ಅದಾನಿ ಗ್ರೂಪ್ ತೆನ್ಕೈ ವಲಯದ ಗುರುಕಾರ್ಯರು ಕಿಶೋರ್ ಆಳ್ವ ಎಡ್ಡೆಪ್ಪು ಬೈಕಿಯರು. ದೇವಸ್ಥಾನ ಕಟ್ಯರೆ 30 ಸೆಂಟ್ಸ್ ಜಾಗೆ ದಾನ ಕೊಡ್ತನ ಉದ್ಯಮಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟೋಣ ಸಮಿತಿ ಗುರುಕಾರ್ಯರು ರಿಶಾನ್ ಟಿ ಕಟಪಾಡಿ ಬೊಕ ಪ್ರಮೀಳ ರಿಶಾನ್ ಕಣ್ಣನಿ ಬಿಡಿದಿಗ ಮರ್ಯಾದಿ ಸಂದೈತ ಮಲ್ತೆರ. ಅನೇಕ ದೇವರುಗಳು, ವಿಷ್ಣು ಸನ್ನಿಧಾನ, ಶಿವ ಸನ್ನಿಧಾನ, ದುರ್ಗಾ ಸನ್ನಿಧಾನ, ಗಣಪತಿ ಸನ್ನಿಧಾನ ಎಲ್ಲ ಆ ದೇವರ ಸಾನ್ನಿಧ್ಯದಿಂದ ಕೂಡಿರತಕ್ಕಂತಹ ಆ ಒಂದು ದೇವಸ್ಥಾನಗಳಿಂದ ಕೂಡಿರುವ ಪ್ರದೇಶ ಇವೆಲ್ಲ ಸುತ್ತಮುತ್ತಲಿನ ಪ್ರದೇಶವಾಗಿದೆ. ಆದ್ದರಿಂದ ಒಂದು ರೀತಿಯಲ್ಲಿ ನಮ್ಮ ದೇವರ ನಾಡು ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಜಿಲ್ಲೆ ಅಂತ ನಾವು ಭಾಳ ಸಂತೋಷದಿಂದ ಹೇಳಬಹುದು. ನಾವಿವತ್ತು ಊರೂರಲ್ಲಿ ಆ ದೇವಸ್ಥಾನಗಳು ಇವೆ. ಇವತ್ತು ಉಡುಪಿಯಲ್ಲಿ ದೇವಸ್ಥಾನ ಇದ್ದರೆ ಆ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನ ಇದೆ. ಉಡುಪಿಯ ಆಸುಪಾಸಿನಲ್ಲೇ ಅನೇಕ ಸುಬ್ರಹ್ಮಣ್ಯ ದೇವಸ್ಥಾನ, ದುರ್ಗಾದೇವ ಸನ್ನಿಧಾನ, ಈ ಥರ ಅನೇಕ ದೇವಸ್ಥಾನಗಳಿವೆ. ಈ ಒಂದು ಪರಿಸರದ ಒಂದು ವಿಶೇಷ ಅಂತ ಹೇಳಿದ್ರೆ ಆಚಾರ್ಯ ಮಧ್ವರು ಅವತಾರ ಮಾಡಿದ ಭೂಮಿ ಇದೇ ಪಕ್ಕದಲ್ಲಿರ್ತಕ್ಕಂಥ ಪಾಜಕ ಕ್ಷೇತ್ರ. ಆದ್ದರಿಂದ ಸಮಸ್ತ ಜಗತ್ತಿಗೆ ತತ್ವೋಪದೇಶ ಮಾಡಲು ಅವತಾರ ಮಾಡಿರ್ತಕ್ಕಂತಹ ವಾಯುದೇವರು ಮಧ್ವರಾಗಿ ಅವತಾರ ಮಾಡಿರ್ತಕ್ಕಂತಹ ಪವಿತ್ರವಾದ ಭೂಮಿ ಪಾಜಕದ ಪಕ್ಕದಲ್ಲಿ ಈ ಒಂದು ಅಯ್ಯಪ್ಪ ಕ್ಷೇತ್ರ ನಿರ್ಮಾಣವಾಗ್ತಾ ಇರುವುದು ಬಹಳ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅರುಣಯೋಗಿ ರಾಜವರಂಥವರು ಮೂರ್ತಿ ಕೆತ್ತುವಾಗ ಅದಕ್ಕೆ ಬೇಕಾಗುವಂಥ ದೇವಸ್ಥಾನ ಬೇಕು. ಆ ದೇವಸ್ಥಾನವನ್ನು ಯಾವ ರೀತಿ ನಿರ್ಮಾಣ ಮಾಡಿ ಪುನಃ ಚರ್ಚಿಸುವಾಗ ನಮಗೆ ಕಂಡು ಬಂದಿದ್ದು ನಮ್ಮ ಕೇಶವ ಕುಂದರ್ ಕಾರ್ಯಾಧ್ಯಕ್ಷರು, ಅವರ ಸ್ನೇಹಿತರಾದಂಥ ಸೋಮಪುರ ರಾಜಸ್ಥಾನದ ವಸಂತ್ ಇಲಿಯರೇನು ಅವರ ಹೆಸರುಂಟು, ಅವರ ಪರಿಚಯ ಉಂಟು. ಅವರ ಹತ್ರ ಒಂದು ಮಾತಾಡಿ ನೋಡುವ ಅಂತೇಳಿ ಹೇಳುವಾಗ ಅವರು ಒಪ್ಪಿ ತನ್ನ ಮಟ್ಟಿಗೆ ಎಷ್ಟು ಕಡಿಮೆ ಪಕ್ಷದಲ್ಲಿ ಮಾಡಲಿಕ್ಕೆ ಆಗ್ತದೆ ನೋಡಿ ಆ ರೀತಿಯಾಗಿ ಮಾಡಿಕೊಟ್ಟು ನಿಮಗೆ ಏನು ದಕ್ಷಿಣ ಭಾರತದ ಶೈಲಿಯಲ್ಲಿ ಮಾಡಿಕೊಡ್ತೇನೆ ಅಂತ ಮಾತು ಕೊಟ್ಟರು. ಅವರನ್ನು ಇಲ್ಲಿಗೆ ಕರೆಸಿ ಸ್ಥಳವನ್ನು ತೋರಿಸಿ ಎಲ್ಲ ಆದಮೇಲೆ ಅವರು ಒಪ್ಪಿ ಈಗ ಮಕರನ್ನ ಅಮೃತಶಿಲೆಯ ದೇವಸ್ಥಾನ ಮಾಡುವನ್ನು ತೀರ್ಮಾನಿಸಿ ಊರಿನ ಹಾಗೂ ಪರ ಊರಿನ ಭಕ್ತರ ಸಹಕಾರದೊಂದಿಗೆ ಒಳ್ಳೆಯ ರೀತಿಯೊಂದು ದೇವಸ್ಥಾನ ನಿರ್ಮಾಣ ಮಾಡಬೇಕೆಂದು ಇಷ್ಟರ ತನಕ ಕೆಲಸ ಮಾಡಿದ್ದೀವಿ. ಸಾನ್ನಿಧ್ಯದಲ್ಲಿ
ಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪನ ಸಾನ್ನಿಧ್ಯ ಉಂಟು. ಹಾಗೆಯೇ ದೇವಿಯ ಸಾನ್ನಿಧ್ಯ ಎಲ್ಲ ಇದ್ದು ಅದಕ್ಕೆ ಬೇಕಾಗುವಂಥ ಪ್ರಾಯಶ್ಚಿತ್ತ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿ ಇವತ್ತಿನ ದಿವಸ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ. ಕಾಣಿಯೂರು ಮಠಾಧೀಶರ ಒಂದು ನೇತೃತ್ವದಲ್ಲಿ. ಸ್ನೇಹ ಕೃಪಾ ಮೂವೀಸ್ ಗುಡ್ತ ಮೊರಡು ಸುಧಾಕರ ಬನ್ನಂಜೆ ತಯಾರು ಮಲ್ದಿನ ನಿರ್ದೇಶನ ಮಲ್ದಿನ ಗಂಟು ಕಲ್ವೇರು ತುಳು ಸಿನಿಮಾ ಮೇ 23 ಬಿಡುಗಡೆ ಆಯರಂಡು. ಈ ಬಗೆಟ್ ಸಿನಿಮಾ ಕೂಟದಕ್ಲು ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಮಾಹಿತಿ ಕೊಡ್ತೀರ. ಗಂಟು ಕಲ್ವಿರು ತುಳು ಸಿನಿಮಾ ತಯಾರು ಮಲ್ತದ ನಿರ್ದೇಶನ ಮಲ್ತಿದಿನ ಸುಧಾಕರ ಬನ್ನಂಜೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತಿರ್ದು ಸ್ನೇಹ ಕೃಪಾ ಮೂವೀಸ್ ಗುರ್ತ ಮೊರಡು ತಾನು ಪಾತ್ರ ಕತೆ ಪದೇ ಬರೆದು ತಯಾರು ಮಲ್ತಿನ ಗಂಟು ಕಲ್ವಿರು ಸಿನಿಮಾ ಮೇ 23 ತುಳುನಾಡು ಡೊರ್ಮೆಡು ಬಿಡುಗಡೆ ಆಯರಂಡು ಪಂಡಿರ. ಕುಡ್ಲಡು ಭಾರತ್ ಸಿನಿಮಾಸ್, ಸಿನಿ ಪೊಲೀಸ್, PVR ಬೊಕ ರೂಪವಾಣಿ, ಒಡಿಪುಡು ಭಾರತ್ ಸಿನಿಮಾಸ್, ಕಲ್ಪನಾ, ಮಣಿಪಾಲ, ಪಡುಬೆದ್ರೆ, ಪುತ್ತೂರು, ದೇರ್ಲಕಟ್ಟೆದ ಭಾರತ್ ಸಿನಿಮಾಸ್, ಮಣಿಪಾಲದ ಐನೆಕ್ಸ್, ಕಾರ್ಲದ ರಾಧಿಕಾ, ಪ್ಲಾನೆಟ್, ಬೆಳ್ತಂಗಡಿದ ಭಾರತ್, ಸುರತ್ಕಲ್ದ ನಟರಾಜ್ ಬೊಕ ಸಿನಿ ಗ್ಯಾಲಕ್ಸಿ ಸಿನಿಮಾ ಮಂದಿರಲೆಡ್ ಗಂಟು ಕಲ್ವೆರು ಬಿಡುಗಡೆ ಹಾಕೊಂಡು ತುಳು ಸಿನಿಮಾ ರಂಗದ ಪುದರ್ಪೋಯಿ ಕಲಾವಿದರು ಈ ಸಿನಿಮಾಡುಲೆರಂದು ಸುಧಾಕರ ಬನ್ನಂಜೆ ಪಂಡಿರ. ರಾಕೇಶ್ ಆಚಾರ್ಯ, ಸುಧಾಕರ ಕುದ್ರೋಳಿ, ಪ್ರಶಾಂತ್ ಆಚಾರ್ಯ, ತಮ್ಮ ಲಕ್ಷ್ಮಣ ಸುದ್ದಿ ಕೊಟ್ಟೊಡಿದ್ದೇರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಈ ಸಿನಿಮಾವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವಾಗಲೇ ನಮ್ಮ ತುಳು ಚಿತ್ರರಂಗದ ಖ್ಯಾತ ನಟರಂಥ ದೇವದಾಸ್ ಕಾಪಿಕಾಡ್ ಅವರು ನಮ್ಮ ಟ್ರೇಲರನ್ನು ಬಿಡುಗಡೆ ಮಾಡಿದ್ದಾರೆ. ಭಾಳಷ್ಟು ಸಂಖ್ಯೆಯ ಜನರು ಅದನ್ನು ನೋಡಿ ನಮಗೆ ತುಂಬ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ತುಳು ಚಿತ್ರರಂಗದ ಇನ್ನೊಬ್ಬರು ದಿಗ್ಗಜರಾದಂಥ ಖ್ಯಾತ ನಾಟಕಕಾರರ ವಿಜಯಕುಮಾರ್ ಕೊಡಿಯಾಲ್ ಬೈಲವರು ನಮ್ಮ ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಬಹಳಷ್ಟು ಜನರ ಮನಸ್ಸನ್ನು ಸೂರೆಗೊಂಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಚಿತ್ರಕ್ಕೆ ಈಗ ಟ್ರೈಲರ್ ಹಾಗೂ ಹಾಡುಗಳನ್ನು ನೋಡಿದಂಥ ಜನರು ಒಳ್ಳೆಯ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಭಾಳಷ್ಟು ಜನ ಈ ಸಿನಿಮಾಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಿಮ್ಮ ಪತ್ರಿಕಾ ರಂಗದ ಮಿತ್ರರಿಗೋಸ್ಕರವಾಗಿ ನಾವು ಇದೇ 22ನೇ ತಾರೀಕು ಮಧ್ಯಾಹ್ನ 3:45ಕ್ಕೆ ಮಂಗಳೂರಿನ ಭಾರತ್ ಸಿನಿಮಾಸಲ್ಲಿ ನಿಮಗಾಗಿ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ದಯವಿಟ್ಟು ತಾವು ಕೂಡ ಆ ಪ್ರದರ್ಶನದಲ್ಲಿ ಬಂದು ನೋಡಿ ನಿಮ್ಮ ಸಹಕಾರ ಕೊಡಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಕುಟ್ಲದ ಮೈರುಗ ಪ್ರಕಾಶನದ ಸುರುತ ಬೂಕು ಮಾತು ಎಂಬ ವಿಸ್ಮಯ ಬೂಕು ಬಿಡುಗಡೆ ಕಾರ್ಯಕ್ರಮ ಕುಡ್ಲದ ಪತ್ರಿಕಾ ಭವನೋಡು ನಡೆತಂಡು. ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಬಿಡುಗಡೆ ಮಲ್ತಿರು. ಕುಡ್ಲದ ಪತ್ರಿಕಾ ಭವನೋಡು ಅಂಗಾರೆ ಕುಡ್ಲದ ಮೈರುಗ ಪ್ರಕಾಶನದ ಕಡೀಡ್ದ ಬೂಕು ಮಾತು ಎಂಬ ವಿಸ್ಮಯ ಬೂಕು ಬಿಡುಗಡೆ ಅಂಡು. ಕನ್ನಡ ಸಾಹಿತ್ಯ ಪರಿಷತ್ ತುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಬೂಕು ಬಿಡುಗಡೆ ಮಲ್ತೆರ. ಪಾತೆರ ಸ್ವರ ಬದಲಾಪುಂಡು ಪಾತೆರದ ಮಾಂತ್ರಿಕ ಶಕ್ತಿಡ್ದ ಅನೆ ಬರಹಲ ಬದಲ್ಪುಲಿಂದ ಪನ್ಪುನ ಗಟ್ಟಿದ ನಂಬಿಕೆ ಹಿಡ್ದು ಮಲಯಾಳಂ ಭಾಷೆಡು ಸಜಿ ಎಂ ನರಿಕುಯಿ ಬರೆತಿನ ವಾಕ್ ಇತ್ತೆ ಕನ್ನಡಡು ಮಾತು ಪನ್ಪುನ ಇಸ್ಮಯಾದ ಅಚ್ಚಾತಂಡು. ಮಲಯಾಳಂ ವಾಕ್ ಕೃತಿನ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಕನ್ನಡಗೂ ತರ್ಜುಮೆ ಮಲ್ದೇರ. ಬೂಕು ಬಿಡುಗಡೆ ಪೊರ್ತುಡು ಬೂಕು ಬರೆಯಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ರಾಜೇಶ್ ಆಳ್ವ ಬದಿಯಡ್ಕ, ಪ್ರಕಾಶಕರು GK ಮೈರುಗ ಪಾಲ್ಗೊಂಡಿರು. ಮೀನಾಕ್ಷಿ ರಾಮಚಂದ್ರ ಅವರು ಅವಳೇ ಮಲಯಾಳದ ಕನ್ನಡಕ್ಕೆ ಪರಿವರ್ತನೆ ಮಾಡಿ ನಮಗೆಲ್ಲರಿಗೆ ಸಂತೋಷ ತಂದಿದ್ದಾರೆ. ಯಾಕೆಂದರೆ ಕನ್ನಡಕ್ಕೆ ಈಗ ಕೂತು ಒಂದು ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಶಾಲೆಗಳಲ್ಲಿ 23 ವರ್ಷದಿಂದ ಅಧ್ಯಾಪಕ ನೇಮಕಾತಿ ಇಲ್ಲ. ಮತ್ತು ಎಲ್ಲ ಕಾಲಗಳು ಬಿಡ್ತಾ ಇದೆ ಕನ್ನಡ ಶಾಲೆಗಳು. ಈ ಪರಿಸ್ಥಿತಿಯಲ್ಲಿ ಕನ್ನಡ ಪುಸ್ತಕಗಳನ್ನು ಓದುವ ಸಂಖ್ಯೆ ಕಮ್ಮಿ ಆಗ್ತಾ ಉಂಟು. ಮಾರಾಟ ಆಗ್ತದೆ, ಓದುವ ಸಂಖ್ಯೆ ಕಮ್ಮಿ ಆಗ್ತಾ ಉಂಟು. ನಾನು ಯಾವಾಗಲೂ ಪುಸ್ತಕ ಕೊಂಡುಕೊಂಡವರಿಗೆ ಒಂದು ಹೇಳುವುದು, ಓದಿ ಬಿಟ್ಟು ನಮ್ಮ ಅಭಿಪ್ರಾಯವನ್ನು ತಿಳಿಸಿ, ಆಗ ಅವರಿಗೆ ಸಂತೋಷ ಆಗ್ತದೆ. ಒಬ್ಬ ವ್ಯಕ್ತಿಯನ್ನು ತನ್ನನ್ನು ತಾನು ಬೆಳೆಸಿಕೊಳ್ಳಲಿಕ್ಕೂ ಅವನ ಮಾತುಗಳು ಕಾರಣವಾಗ್ತದೆ. ಅದೇ ರೀತಿಯಲ್ಲಿ ಇತರರನ್ನು ಬೆಳೆಸಲಿಕ್ಕೂ ಅದು ಕಾರಣವಾಗ್ತದೆ. ಹಾಗಿರುವಾಗ ಮಾತು ಎನ್ನುವುದು ಸಾಮಾನ್ಯವಾದುದಲ್ಲ, ಬದುಕಿನಲ್ಲಿ ಬಹಳ ಅವಶ್ಯಕವಾದದ್ದು. ಮತ್ತು ಅದನ್ನು ನಾವು ಎಷ್ಟು ಜಾಗ್ರತೆಯಿಂದ ಬಳಸಿಕೊಳ್ಳುತ್ತೇವೆ ಅದರ ಮೇಲೆ ನಮ್ಮ ಭವಿಷ್ಯ ಕೂಡ ನಿಂತಿದೆ ಎನ್ನುವುದನ್ನು ಈ ಪುಸ್ತಕ ನಮಗೆ ಹೇಳ್ತದೆ. ಪಡುಬೆತ್ರ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಮೇ 30 ಕಾಂಡ 7 ಪದ್ರಾಡೇಕ್ ಕ್ಷೇತ್ರದ ಒತ್ತು ಸ್ಥಾನ ಶ್ರೀ ಮಹಾಗಣಪತಿ ಸನ್ನಿಧಾನಡು ನಿಧಿ ಕುಂಭ ತಾಪನೆ ನಡಪರೆಂಡೊಂದು ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ಡಾಕ್ಟರ್ K ಪ್ರಕಾಶ್ ಶೆಟ್ಟಿ ಸುದ್ದಿ ಕೊಟ್ಟಡು ತೆರಿಪಾತೆರು. ಪಡುಬೆತ್ರ
ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸುದ್ದಿಕೊಟ್ಟೋಡ್ ಪಾತಿರ್ದ ಪಡುಬಿದ್ರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಒತ್ತು ಸ್ಥಾನ ಶ್ರೀ ಮಹಾಗಣಪತಿ ಸಾನ್ನಿಧ್ಯೋಡು ನಿಧಿ ಕುಂಭ ತಾಪನೆ ಮೇ 30 ಕಾಂಡೆ 7 ಪದ್ರಾಡೇಕ ನಡಪುಂಡು ಕ್ಷೇತ್ರದ ತಂತ್ರಿಲು ಕಂಬ್ಳಿಕಟ್ಟ ರಾಧಾಕೃಷ್ಣ ಉಪಾಧ್ಯಾಯರ್ನ ಪೌರಾಹಿತ್ಯೋಡು ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿರಿತದ ನಿಧಿ ಕುಂಭ ತಾಪನೆದ ಧಾರ್ಮಿಕ ವಿಧಿ ನಡಪುನೊಂದು ಪಂಡೆರ ಸ್ವಾಮೀಜಿಯರು ಆಶೀರ್ವಚನ ಕೊರ್ಪೆರ ದೇವಸ್ಥಾನದ ಅನುವಂಶಿಕ ಮೊಕ್ತೇಸರರು ಪಡುಬಿದ್ರ ಬೂಡು ರತ್ನಾಕರ ರಾಜ ಅರಸು ಕಿನ್ಯಕ್ಕ ಬಳ್ಳಾಲಿರ ಪಡುಬಿದ್ರ ಪೇಟೆ ಮನೆ ಭವಾನಿ ಶಂಕರ ಹೆಗ್ಡೆ ಕೊರ್ನಾಯ ಮನೆ ಶ್ರೀಪತಿ ಕೊರ್ನಾಯ ಈ ಪೊರ್ತುಡುಪುವೆರಂದು ಪ್ರಕಾಶ್ ಶೆಟ್ಟಿ ಪಂಡೆರ ಸಮಿತಿ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತೆರ. ಪಡುಬಿದ್ರೆ ಸೀಮೆಯ ಒಳ್ಳೆಯ ಮಹಾಲಿಂಗೇಶ್ವರ ದೇವರು ಈ 2 ಜಿಲ್ಲೆಯ ಈ ಭಾಗದ ಲಕ್ಷಾಂತರ ಭಕ್ತರನ್ನು ಕರೆಸಿಕೊಂಡಂಥ ಒಂದು ಧಾರ್ಮಿಕವಾದ ಜಾಗ. 19ನೇ ತಾರೀಕಿಗೆ ಧ್ವಜಸ್ತಂಭದ ಮರವನ್ನು ನಮ್ಮಲ್ಲಿ ನಮ್ಮ ಭಕ್ತರೇ ಗುರುತಿಸಿ ನಮ್ಮ ಭಕ್ತರು ಮತ್ತು ದಾನಿಗಳು ಎಲ್ಲ ಸೇರಿ ಹೆಬ್ರಿ ಮತ್ತು ಕಾರ್ಕಳ ಭಾಗದಲ್ಲಿ ಒಂದು 65 ಫೀಟ್ ಉದ್ದದ್ದು ಮರವನ್ನು ಗುರುತಿಸಿ ಅದನ್ನು 29ನೇ ತಾರೀಕಿಗೆ ಅಲ್ಲಿಂದ ಪಡುಬಿದ್ರಿ ದೇಗುಲಕ್ಕೆ ತರುವ ಒಂದು ಕಾರ್ಯಕ್ರಮವನ್ನು ಹಾಕಿದೆ. 29ನೇ ತಾರೀಕಿಗೆ ಧ್ವಜಸ್ತಂಭದ ಮರವು ಸ್ಥಳದಿಂದ ಹೊರಟು ಕಾರ್ಕಳ ಬೆಳ್ಮಾಳಿಗಾಗಿ ಅದು ಪಡುಬಿದ್ರಿಗೆ ಬರಲಿಕ್ಕಿದೆ. ಪಾದೆಬೆಟ್ಟು ಸುಬ್ರಹ್ಮಣ್ಯ ದೇವಸ್ಥಾನದ ಅಲ್ಲಿಗೆ ತಲುಪಿದಾಗೆ ಸುಬ್ರಹ್ಮಣ್ಯ ದ್ವಾರದ ಅಲ್ಲಿ ತಲುಪಿದಾಗ ಎಲ್ಲ ಭಕ್ತರು ಹೋಗಿ 4 ವೀಲರ್ಸ್ ಮತ್ತು 2 ವೀಲರ್ಸ್ ಸಾವಿರಾರು ಭಕ್ತರು ಸೇರಿ ಮೆರವಣಿಗೆಯಿಂದ ಆ ದ್ವಾರದಿಂದ ಇಲ್ಲಿಗೆ ದೇಗುಲಕ್ಕೆ ಕರೆದುಕೊಂಡು ಸುಮಾರು 5:30 ಗಂಟೆಗೆ ಇಲ್ಲಿ ದೇವಸ್ಥಾನಕ್ಕೆ ತಲುಪಲಿದ್ದಾರೆ. ಹಾಗೆ 30ನೇ ತಾರೀಕಿಗೆ ನಿಧಿ ಕುಂಭ ಕಾರ್ಯಕ್ರಮ ಇದೆ. ರಾಜ್ಯದ ಪರಿಶಿಷ್ಟ ಜಾತಿದಕ್ಲನ ಲೆಕ್ಕದೆಪ್ಪುನಗ ಸಂವಿಧಾನಗೂ ಸರಿಯಾದ ನಿಘಂಟು ಮಾತಿದಿನ 101 ಒತ್ತು ಜಾತಿಲಿನ ಪಟ್ಟಿದ ಪ್ರಕಾರನೇ ಉಳ ಮೀಸಲಾತಿ ಒದಗಾವಡು ಜಾತಿ ಗುಚ್ಚನೆದ ಮನ್ಸ ದಿಕ್ಕಾ ಪನ್ಪನ ಪುದರ್ಲೆಗೆ ಒತ್ತು ಕೊರಿಯರ ಬಲ್ಲಿಂದ ಜಿಲ್ಲಾ ದ್ರಾವಿಡ ಸಮನ್ವಯ ಸಮಿತಿ ಒತ್ತಾಯ ಮಲ್ದಡ. ದಕ್ಷಿಣ ಕನ್ನಡ ಜಿಲ್ಲಾ ಆದಿ ದ್ರಾವಿಡ ಸಮನ್ವಯ ಸಮಿತಿದ ಜಿಲ್ಲಾ ಸಂಚಾಲಕರ ಎಂ ಶೀನಾ ಮಾಸ್ತಿಕಟ್ಟೆ ಅಂಗಾರೆಕುಡ್ಲದ ಪ್ರೆಸ್ ಕ್ಲಬ್ಡು ಸುದ್ದಿಕುಟ್ಟೊಡ್ ಪಾತಿರ್ದ ರಾಜ್ಯದ ಪರಿಶಿಷ್ಟ ಜಾತಿದಕ್ಲೆಗೆ ಉಲ ಮೀಸಲಾತಿಗಾದ ದುಂಬುದ ನ್ಯಾಯಾಧೀಶರು ಎಚ್.ಎನ್. ನಾಗಮೋಹನದಾಸರನ ಆಯೋಗ ನಡಪಾವೊಂದುಪ್ಪನ ಸಮೀಕ್ಷೆದ ಪೊರ್ತುಡು ಈ ದುಂಬುದ ಸಂವಿಧಾನಗೂ ಸರಿಯಾದ ನಿಘಂಟು ಮಲ್ತಿದಿನ 101 ಒತ್ತು ಜಾತಿಲಿನ ಪಟ್ಟಿದ ಪ್ರಕಾರನೇ ಉಲ ಮೀಸಲಾತಿ ಒದಗಾವಡು ಜಾತಿ ಕುಚ್ಚನೆದ ಪುದರ್ಲಾಯಿನ ಮನ್ಸ ದಿಕ್ಕಾ ಪನ್ಪುನ ಪುದರ್ಲು ಒತ್ತು ಜಾತಿಲತ್ತು ಈ ಪುದರ್ಲಿನ ಸೇರ್ಪಾವಡು ಪನ್ಪುನ ಬೇಡಿಕೆಗೆ ಒತ್ತು ಕೊರಿಯರೆ ಬಲ್ಲೆ ಎಂದು ಒತ್ತಾಯ ಮಲ್ತೆರ. ಇತ್ತಿಪಂಡಿನ ಪುದರ್ಲು ಜಾತಿ ಕುಚ್ಚನದ ಶಬ್ದಲಾದುಂಡು ಒವಿ ಸರ್ಕಾರದ ಕಡತಲೆಡು ಕಂದಾಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಡು ಈ ಜಾತಿಲೆನು ತೋಜಾದಿಜ್ಜಿಂದ ಅರ್ಪಂಡಿರ. ಜಾತಿ ಪಟ್ಟಿಗೆ ಸೇರ್ಪಾವನ ಅತ್ತೆಂಡ ದೆಪ್ಪಾವನ ಅಧಿಕಾರ ಲೋಕಸಭೆ ಬುಕ ರಾಷ್ಟ್ರೀಯ ಪರಿಶಿಷ್ಟ ಜಾತಿಲೆನ ಆಯೋಗದ ಅಧಿಕಾರದ ಸುತ್ತುಗು ಸೇರಿದುಂಡು ಮನ್ಸಾ ಸಂಘದ ಸಮಿತಿ ಗುರ್ಕಾರ್ಯರ ಮನ್ಸಾ ಸಮಾಜ ಕರಾವಳಿ ಭಾಗೋಡು ಸುಮಾರು 5 ಲಕ್ಷ ಜನ ಉಲ್ಲೆರಂದ ಪ್ರಕಟಣೆಡು ತೆರಿಪಾದಿರ ಅರೆನ ಕೂಟೋಡು 5 ಲಕ್ಷ ಜನಕ್ಲೆನ ಸಾಬೀತು ಮಲ್ಪರ ಎಂಕುಲು ಸಾರ್ವಜನಿಕ ಸವಾಲ್ ಪಾಡೊಂದುಲ್ಲ. ಈ ರೀತಿ ಕೆಪ್ಪು ಗುಪ್ಪು ಸೃಷ್ಟಿ ಮಲ್ಪನ ಕಿರಿಯ ದುಂಬರಿಂಡ ಕಾನೂನು ಕ್ರಮದೆ ತೊನುಡು ಈ ಬೇಡಿಕೆಗೆ ಒತ್ತು ಕೊರುಂಡ ರಾಜ್ಯದೊರ್ಮಿಡ ಪ್ರತಿಭಟನೆ ನಡಪಾವಣೊಂದು ಎಂ ಸೀನಾ ಮಾಸ್ತಿಕಟ್ಟೆ ಪಂಡೆರ. ಈಗಾಗಲೇ ಮೇ 5ರಿಂದ 12ರವರೆಗೆ ಸಮೀಕ್ಷೆ ನಡೆಸುವುದಾಗಿ ಮನೆಗಳಿಗೆ ತಿರುಗಿ ಈಗ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಈ ಮಾಹಿತಿಯಲ್ಲಿ ತುಂಬ ಲೋಪಗಳಿದ್ದು ಆ ಮಾಹಿತಿಯ ಕೊರತೆಯಿಂದಾಗಿ ಅಲ್ಲಿ ಪರಿಶಿಷ್ಟ ಜಾತಿಯಿಂದ ಮತಾಂತರಗೊಂಡಂಥ ಮುಸ್ಲಿಂ ಮತ್ತು ಕ್ರೈಸ್ತರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಇದು ಸಂವಿಧಾನ ಬಾಹಿರ. ಯಾಕೆಂತೇಳಿದರೆ ಯಾವುದೇ ಒಂದು ಜನಾಂಗ ಮತಾಂತರಗೊಂಡ ನಂತರ
ಸಾಂವಿಧಾನಿಕ ಸವಲತ್ತನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಈ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ರವರ ಸಮೀಕ್ಷೆಯಲ್ಲಿ ಇದು ಸೇರ್ಪಡೆಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆದ ಕರಾವಳಿ ಬರೆಟ್ಟು ಒವ್ವೆ ಬಲೆ ಹತ್ತಂಡ ಸಾಧನ ಗಲಸದ ಯಂತ್ರ ಓಡಲಿಡು ಮೀನು ಪತ್ತನ ಬಕ 10 ಅಶ್ವಶಕ್ತಿ ಸಾಮರ್ಥ್ಯ ಮಿತ್ತದ ಮೋಟಾರ್ ಓಡಲಿಡು ಬಕ ಸಂಪ್ರದಾಯದ ಓಡಲಿಡು ಮೀನು ಪತ್ತನೇನು ಜೂನ್ 1 ಜುಲೈ 31 ಮುಟ ನಿಷೇಧ ಮಲ್ತದ ಆದೇಶ ಪಿದಡ್ಪಾದಿರು. ಮರಿಯಲೊಡು ಮೀನು ಪತ್ತುನ ನಿಷೇಧ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆದೇಶ ಪಿದಡ್ಪಾದಂಡ ಜಿಲ್ಲೆದ ಕರಾವಳಿ ಬರೆಟ್ಟು ಒವ್ವೆ ಬಲೆ ಹತ್ತಂಡ ಸಾಧನೆಯನ್ನು ಗಲಸದ ಮಾತಾ ರೀತಿದ ಯಂತ್ರ ಓಡಲಿಡು ಮೀನು ಪತ್ತುನ ಬಕ 10 ಅಶ್ವಶಕ್ತಿ ಸಾಮರ್ಥ್ಯದ ಮಿತ್ತದ ಮೋಟಾರ್ ಓಡಲು ಬಕ ಸಂಪ್ರದಾಯದ ಓಡಲಿಡು ನಡಪಾವನ ಮೀನುಗಾರಿಕೆ ಕಾರ್ಯಾಲಯನ ಜೂನ್ 1 ಜುಲೈ 31 ಮುಟ ನಿಷೇಧ ಮಲ್ದಂಡ ಓಡನ್ನು ಸಾಕವನ ಉದ್ದೇಶಗಾದ 10 ಅಶ್ವಶಕ್ತಿ ಮುಟ್ಟ ಸಾಮರ್ಥ್ಯದ ಮೋಟಾರ್ ಇಂಜಿನ್ದ ಬಕ ಸಂಪ್ರದಾಯದ ನಾಟ ಓಡಲಿಡು ಮೀನುಗಾರಿಕೆ ನಡಪಾಯರ ಮಾತ್ರ ಒಪ್ಪಿಗೆ ಕೊಡ್ತುಂಡು. ಮೀನುಗಾರಿಕೆ ನಿಷೇಧ ಮಲ್ತಿನ ಸರ್ಕಾರದ ಆದೇಶನು ಮೀರುನ ಮೀನುಗಾರಿಕೆ ಓಡಲು ಬಕ ಮೀನುಗಾರರು ಕರ್ನಾಟಕ ಕಡಲ ಮೀನುಗಾರಿಕೆ ಕಾಯ್ದೆ 1987 ಪಾಡ್ದಿನ ದಂಡನೆಲೆಗೆ ಜವಾಬ್ದಾರಿ ಆಪನೆತ ಒಟ್ಟಿಗೂ 1 ವರ್ಷದ ಕಾಲ ರಾಜ್ಯ ಮಾರಾಟ ತೆರಿಗೆ ಜಾನಿನ ಡೀಸೆಲ್ದ ತೊನೆಯರೆ ಸಂದುಜೇರ ಮೀನು ಪತ್ತುನಕ್ಲಿ ಈ ಆದೇಶನು ಪಾಲನೆ ಮಲ್ತದ ಸಾಕಾರ ಕುರುಡೊಂದು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆ ತೆರಿಪಾದಿರ. ಬಜಪೆ ನೆಲ್ಲಿದಡಿಗುತ್ತು ಕಾಂತೇರಿ ಜುಮಾದಿ ಬಂಟಬಕ ಪರಿವಾರ ದೈವಲಿಗೆ ವರ್ಷಾದಿ ಚಾವಡಿ ನೇಮ 2 ದಿನ ನಡತಂಡ ಅಂಗಾರ ರಾತ್ರಿ ಕಾಂತೇರಿ ಜುಮಾದಿ ಬಂಟೆರೆಗೆ ನೇಮ ಕೊಡ್ದು ಇಂಬ ನಟ್ಕೊಂಡ್ಯಾರ. ಸಾರಾಳ ಜುಮಾದಿ, ಕಾಂತೇರಿ ಜುಮಾದಿ, ಮರ್ಲ ಜುಮಾದಿ, ಪಡ್ಡೈ ಜುಮಾದಿ, ಕಳರಿ ಜುಮಾದಿ, ಧೂಮ್ರ ಜುಮಾದಿ, ಕುಂಬ್ಳಿಸೀಮೆ ಜುಮಾದಿ, ನೀಚ ಜುಮಾದಿ, ಪಟ್ಟದ ಜುಮಾದಿ, ಮಲಿ ಜುಮಾದಿ ಇಂಚ ಕಾರ್ಣಿಕದ ರಾಜಂದೈವ ಜುಮಾದಿನ ಬೇತೆ ಬೇತೆ ಸ್ವರೂಪಲೆಡ್ ಆರಾಧನೆ ಮಲ್ತೊಂದು ಬೈದೇರ. ತುಳುನಾಡು ಟುರ್ಮೆಡ್ಲ ಜುಮಾದಿ ದೈವ ಒಟ್ಟುಗು ಬಂಟೆ ಇತ್ತದ ನೇಮ ನಿರಿ ಪಡಿ ಒಂದುಂಡು. ತುಳುನಾಡು ಕಟ್ಟಳದಂಚ ರಾಜನ್ ದೈವಲೆನ ನೇಮ ಜಾತ್ರೆ ಅಂಕಾಯನ ಪತ್ತ ನಾಜಗಾನಗ ಅಕ್ಕಿರಿ ಆಪುಂಡು. ಬೇಸ್ಯ ಪತ್ತು ಪೋಪನ ನಿಪಂಡ ಮೇ 24 ಶನಿವಾರ ಈ ಸರ್ತಿದ ಪತ್ತನಾಜಿದ ದಿನ ಆದುಂಡು. ಕುಡ್ಲ ತಾಲೂಕು ಬಜಪೆ ನೆಲ್ಲಿತಡಿಗುತ್ತದ ಕಾಂತೇರಿ ಜುಮಾದಿ ಬಂಟಬುಕ ಪರಿವಾರ ದೈವಲಿಗೆ ವರ್ಷಾದಿ ಚಾವಡಿ ನೇಮ 2 ದಿನ ನಡತಂಡ. ಸುರುತ ದಿನ ಅಂಗಾರ ರಾತ್ರಿ ಕಾಂತೇರಿ ಜುಮಾದಿ ಬಂಟೆರೆಗೆ ನೇಮ ಕುರಿಯರ. ನೆಲ್ಲಿತಡಿಗುತ್ತು ಲಕ್ಷ್ಮಣ ಚೌಟಬಕ ಕುಟುಂಬದಕ್ಲು ಊರು ಪರ ಊರ್ಲೆನ ದೈವ ಭಕ್ತಿರ ನೇಮ ತುದ್ದು ದೈವಲೆನ ಇಂಬು ನಟ್ಟೊಂದು ಬೂಲ್ಯ ಪ್ರಸಾದ ದಿತ್ತೊಂಡೆರ.
ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು